ಪ್ರೀತಿಯಿಂದ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 275. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಕಾಂಕ್ಷೆಗಳ ಬೋಧಿಸುವ ಬಂಧು ಸಖರುಪಕಾರ, ಯಕ್ಷಿಯರು ಮ್ಯಾಕ್ಬೆತನಿಗೆ ಸದುಪದೇಶ. ಉತ್ಸಾಹವಿದ್ದೇನು ವಾತ್ಸಲ್ಯವಿದ್ದೇನು, ಅಕ್ಷಿ ನಿರ್ಮಲವೇನು ಮಂಕುತಿಮ್ಮ. ಉತ್ಸಾಹವಿದ್ದೇನು ವಾತ್ಸಲ್ಯವಿದ್ದೇನು, ಅಕ್ಷಿ ನಿರ್ಮಲವೇನು ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನಲ್ಲಿ ಆಸೆಯೇ ದುಃಖಕ್ಕೆ ಮೂಲವೆಂದು ಸಾರಿದರೂ ಕೂಡ ಅದನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವಲ್ಲಿ ನಾವು ಸೋತಿದ್ದೇವೆ. ಆಸೆಗಳು ಹುಟ್ಟುವುದು ಸಹಜ, ಆದರೆ ಆಸೆಗಳನ್ನು ಹುಟ್ಟಿಸುವ ಮತ್ತು ವಿಷಯಗಳನ್ನು ನಮಗೆ ಬೋಧಿಸುವ ನಮ್ಮ ಸ್ನೇಹಿತರು, ಬಂಧು ಬಳಗದವರು ನಮ್ಮೊಂದಿಗೆ ಇದ್ದಾರೆ. ಯಕ್ಷಿಣಿಯರು ಮ್ಯಾಕ್ಬೆತ್ತನಿಗೆ ಮಾಡಿದ ಉಪದೇಶವನ್ನು ಇಲ್ಲಿ ನೆನಪಿಸಿಕೊಳ್ಬಹುದು. ನಮ್ಮ ಹಿತೈಷಿಗಳು ನೀಡುವ ಉದ್ದೇಶಗಳು ಸಮರ್ಪಕವಾಗಿ ಇದೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅವರು ನೀಡುವ ಸಲಹೆಗಳನ್ನು ಕೇಳಿಸಿಕೊಳ್ಳಬೇಕು. ಆದರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವುದನ್ನು ಆಲೋಚಿಸಿ ಮತ್ತೆ ಕಾರ್ಯರೂಪಕ್ಕೆ ತರಬೇಕು. ಕಾರ್ಯರೂಪಕ್ಕೆ ಬಂದ ಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಬಂದ ಪ್ರತಿಫಲವನ್ನು ನಾವು ಸರಿಯಾಗಿ ಅದನ್ನು ಅನುಭವಿಸಬೇಕು. ಸುಖ ಮತ್ತು ದುಃಖ ಇವೆರಡರ ಅನುಭವಗಳು ಕೂಡ ಇಲ್ಲಿ ಭಿನ್ನವಾಗಿರುತ್ತದೆ. ನಾಟಕಗಳಲ್ಲಿ ಸುಖಾಂತ್ಯ ನಾಟಕ ಮತ್ತು ದುರಂತ ನಾಟಕದ ವಸ್ತುಗಳನ್ನು ನಾವು ನೋಡಿದ್ದೇವೆ. ಅಂತೆಯೇ ಕವಿ DVG ಅವರು ದುರಂತ ನಾಟಕದ ಸನ್ನಿವೇಶವೊಂದನ್ನು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ಶೇಕ್ಸ್ಪಿಯರ್ನ ಹೆಸರಾಂತ ನಾಟಕದ ಭಾಗವಿದು. ಸ್ಕಾಟ್ಲ್ಯಾಂಡಿನ ದೊರೆ ಡಂಕನ್, ಅವನ ಸೇನಾಧಿಪತಿ ಮ್ಯಾಕ್ಬೆತ್. ಅವನು ಒಂದೊಮ್ಮೆ ಸಮರದಲ್ಲಿ ಗೆದ್ದು ಬರುವಾಗ ಯಕ್ಷಿಣಿಯರು ಅವನನ್ನು ಉದ್ದೇಶಿಸಿ, ಸೇನಾಧಿಪತಿಯಾಗಿರುವ ನೀನು ಡಂಕನ್ನನ್ನು ಕೊಂದು ಬಿಡು, ಆಗ ನೀನೇ ರಾಜನಾಗಬಹುದು ಎಂಬ ಕೆಟ್ಟ ಬೋಧನೆಯನ್ನು ಮಾಡುತ್ತಾರೆ. ಅಂತೆಯೇ ಅವರು ಹೇಳಿದ ಮಾತು ಸರಿ ಎಂದು ತಿಳಿದು ಯಾವುದೇ ತರ್ಕವನ್ನು ಮಾಡದೆ ಸಿಂಹಾಸನದ ಅಧಿಕಾರದ ಆಸೆಯಿಂದ ರಾಜನನ್ನು ಕೊಲ್ಲುತ್ತಾನೆ. ಆದರೆ ಕೊಂದ ಬಳಿಕ ಅವನು ಪಡಬಾರದ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾನೆ. ಅಂತೆಯೇ ನಮ್ಮೆಲ್ಲರ ಜೀವನದ ಸ್ಥಿತಿಯು ಆಗಬಾರದೆಂಬುದು DVG ಅವರು ಈ ಕಗ್ಗದ ಮೂಲಕ ನಮ್ಮನ್ನು ಎಚ್ಚರಿಸುತ್ತಾರೆ. ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಹೆಚ್ಚು ದಿನ ಬರುವುದಿಲ್ಲ. ನಮಗೆ ಸರಿ ಅನಿಸಿದ್ದನ್ನು ನಾವು ಮಾತ್ರವೇ ಮಾಡಬೇಕು. ಅದು ಸರಿ ಅಲ್ಲ ಅನಿಸಿದ್ದನ್ನು ನಮ್ಮ ಪ್ರಾಣ ಹೋದರೂ ಕೂಡ ಮಾಡಕೂಡದು. ನಮ್ಮ ವಿವೇಚನೆಯಿಂದ ಉತ್ತಮವಾದ ನಿರ್ಧಾರಗಳನ್ನೇ ತೆಗೆದುಕೊಳ್ಳಬೇಕು ಎಂಬ ವಿಚಾರವನ್ನು ಈ ಕಗ್ಗ ಮಾಲಿಕೆಯಿಂದ ನಾವು ಅರ್ಥೈಸಿಕೊಳ್ಳಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.